ಕ್ಲಾಕ್ ಟವರ್ ಮೇಲಿದ್ದ ಧರ್ಮ ಧ್ವಜವನ್ನ ತೆಗೆದು ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿದೆ. ಇಷ್ಟೆಲ್ಲ ಬದಲಾವಣೆಗೆ ಕೋಲಾರ ಸಂಸದ ನೀಡಿದಂತಹ ಕ್ಲಾಕ್ ಟವರ್ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಎಂಬ ಹೇಳಿಕೆಯೇ ಕಾರಣವಾಗಿದೆ. ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎರಡೂ ಕೋಮಿನ ಮುಖಂಡರುಗಳ ಸಭೆ ಕರೆದು ಮನವೊಲಿಸಿ ಮುನಿಸ್ವಾಮಿ ಅವರಿಗೆ ಪ್ರತಿಭಟನೆಗೆ ಅವಕಾಶ ನೀಡದೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಇಂದು ಮುಂಜಾನೆ 5 ಗಂಟೆಯಿಂದಲೇ ಕ್ಲಾಕ್ ಟವರ್ ಏರಿಯಾದಲ್ಲಿ ನಾಕಾಬಂದಿ ಹಾಕಿಕೊಂಡು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕ್ಲಾಕ್ ಟವರ್ಗೆ ಬಣ್ಣ ಬಳಿಯುವ ಕೆಲಸ ಮಾಡಿದ್ರು. ಟವರ್ ಮೇಲಿನ ಅರ್ಧ ಚಂದ್ರಾಕೃತಿ ತೆಗೆಯುವ ವಿಚಾರ, ಕೆಲವು ಜನರು ಗುಂಪು ಸೇರಿ ಗಲಾಟೆ ಮಾಡುವ ವಿಚಾರ ಸೇರಿದಂತೆ ಆಗಾಗ ತಗಾದೆ ಶುರುವಾಯಿತಾದ್ರೂ ಕೂಡ ಎಲ್ಲವನ್ನ ನಿಭಾಯಿಸಿದ್ರು. ಜೊತೆಗೆ ಎಲ್ಲ ಮುಗಿಯುವವರೆಗೂ ಕೂಡ ಮುಸ್ಲಿಂ ಮುಖಂಡರು ಕೂಡ ಸ್ಥಳ ಬಿಟ್ಟು ಕದಲದೆ ಕುಳಿತು ಧ್ವಜಾರೋಹಣ ಮಾಡುವವರೆಗೂ ಕೂಡ ಅಲ್ಲೇ ಇದ್ದು ಧ್ವಜಾರೋಹಣ ಮಾಡಿ ಜೈ ಹಿಂದ್ ಘೋಷಣೆ ಕೂಗಿದ್ರು. ಬಳಿಕ ಮಾತನಾಡಿದ ಸಂಸದ ಮುನಿಸ್ವಾಮಿ, 74 ವರ್ಷಗಳ ಕನಸು ನನಸಾಗಿ ಕ್ಲಾಕ್ ಟವರ್ ಮೇಲೆ ಭಾರತದ ಧ್ವಜ ಹಾರಿಸಬೇಕೆಂಬ ಕನಸು ಇಂದು ನನಸಾಗಿದೆ. ಕೆಲವು ರಾಜಕಾರಣಿಗಳ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಅದು ಸಾಧ್ಯವಾಗಿರಲಿಲ್ಲ. ಇಂದು ಎಲ್ಲರೂ ಹಿಂದೂಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ. ಇಂಥದ್ದೊಂದು ಕ್ಷಣಕ್ಕೆ ಸಹಕಾರ ಕೊಟ್ಟ ಎಲ್ಲ ಮುಸ್ಲಿಮರು ಹಾಗೂ ಅಧಿಕಾರಿಗಳು ಹಾಗೂ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.